ಹರೇ ಕೃಷ್ಣ. ಮಾತೆಗಳ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 4ನೇ ಅಧ್ಯಾಯ ಶ್ಲೋಕ 14. ಸಾ ಏಷ ಆತ್ಮ ಆತ್ಮವತಾಂ ಅಧೀಶ್ವರ ತ್ರಯೀಮಯ ಧರ್ಮಮಯ ತಪೋಮಯ ಗತಾವಲಿಕೈ ಅಜ ಶಂಕರ ಆದಿವಿ ವಿತರ್ಕ್ಯಾಲಿಂಗ ಭಗವಾನ್ ಪ್ರಸೀದತ. अनुवाद भावार्थ by His Divine Grace अभय चरण अरविंद भक्ति वेदांत स्वामी श्रील प्रभुपाद की जय. ಅವನು ಆತ್ಮ ಸಾಕ್ಷಾತ್ಕಾರ ಹೊಂದಿದ ಸಮಸ್ತ ಆತ್ಮರ ಪರಮತವು ಪರಮಾತ್ಮ. ಅವನೇ ವೇದಗಳು, ಧರ್ಮಶಾಸ್ತ್ರಗಳು ಹಾಗೂ ತಪಸ್ಸುಗಳ ಸಾಕಾರ ರೂಪ. ಅವನು ಬ್ರಹ್ಮ ಮತ್ತು ಶಿವನಿಂದ ಹಾಗೂ ಎಲ್ಲ ಸುಖಗಳಿಗೆ ಅತಿಥರಾದವರಿಂದ ಪೂಜಿತನಾದವನು. ಹೀಗೆ ಭಯಭಕ್ತಿಯಿಂದ ಪೂಜಿತನಾದ ಪರಮಪರಾತ್ಮನು ನನ್ನನ್ನು ಅನುಗ್ರಹಿಸಲಿ. ಏರ್ನ ಕಡೆಗೆ ನಮ್ಮ ಬೋಡು ನಂಗೆ ಅನುಗ್ರಹ ತಿಕ್ಕೊಡ ನಮ್ಮ ಏರ್ನಡೆ ಬೋಡು ಎಸ್ ಓಪನ್ ಅನ್ಮ್ಯೂಟ್ ಬಂದಲ್ಲ ದಯಮಂದ್ ಪನೋಲಿ ಸುಖಮುನಿ ಏರ್ನಡೆ ಬೋಂದುಲ್ಲ ನಮ್ಮ ಏರ್ನಡೆ ಬೋಡು ನಮ್ಮ ಕೃಷ್ಣ ನಡೆ ಬೋಡು ಕೃಷ್ಣ ನಡೆ ದಾಯ ಬೋಡು ಮುಕ್ತಿದಾಯಕ ಮುಕುಂದ ಅದು ಬೇತಕ್ ನಡೆ ಬೋಲಿಲ್ಲ ಕೃಷ್ಣ ನಡೆ ಮುಂದಾಯ ಬೋಡು ಆರೆ ಮುಕ್ತಿ ಕೊರ್ಪಿನ್ ಪ್ರಭು ಮುಕ್ತಿ ಯಾರೇ ಕೊಡ್ತೀನಿ ಅರೆ ಕೊರ್ಪಿನ ಅದೇ ಎಸ್ ಬುದ್ಧಿವಂತ ಇರ್ತುಲೆ ಮೇರ್ ಮಸ್ತ್ ಬುದ್ಧಿವಂತ ಇರ್ ಶುಕಮುನಿ ಆರು ಕೃಷ್ಣ ನಡೆಗೆ ಪೋಂದುಲೇರು ಅಂಚ ನಮ್ಮಲ್ಲ ಅರಿನ ಫಾಲೋ ಮಾಡ್ಬೋಡು ದಾದಮನಲ್ಲೇ ಬಂದಾಗ ಶುಕಮುನಿ ಅವನು ಆತ್ಮ ಸಾಕ್ಷಾತ್ ಹೊಂದಿದ ಸಮಸ್ತ ಆತ್ಮರ ಪರಮಾತ್ಮ ಮಾತ ಆತ್ಮದ ಪರಮಪ್ರಭು ಪರಮಾತ್ಮ ಕೃಷ್ಣಗೆ ಓಕೆ ಅವನೇ ವೇದಗಳು ಒಂದು ಭಗವದ್ಗೀತೆ ಬಂದೆ 15 ಚಾಪ್ಟರ್ 15 ಶ್ಲೋಕ. ಸರ್ವಸ್ಯ ಚ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಅಪವನಾಂಚ ವೇದೇಶ ಸರ್ವೇ ಅಹಮೇ ವೇದೋ ವೇದಾಂತ ಕೃತ್ ವೇದವಿದ್ ಏವ ಚಾಹ. ವೇದದಂತ ಕರ್ತು ಯಾನು ವೇದಗಳನ್ನು ತೆಗೆದಿನ ಯಾನು ವೇದರ್ದು ಏನನ್ನು ಏರ್ನ ಬಗ್ಗೆ ತೀರುಡು ಎನ್ನ ಬಗ್ಗೆ ತೀರುಡು ಕೃಷ್ಣವನ್ ಭಗವದ್ಗೀತೆ ಅಂಚ ಅವನೇ ವೇದಗಳು, ಧರ್ಮಶಾಸ್ತ್ರಗಳು ಹಾಗೂ ತಪಸ್ಸುಗಳ ಸಾಕಾರ ರೂಪ. ಅವನು ಬ್ರಹ್ಮ ಮತ್ತು ಶಿವನಿಂದ ಹಾಗೂ ಎಲ್ಲಾ ಸುಖಗಳಿಗೆ ಅತಿಥರಾದ ಪೂಜಿಸಲಾಗುತ್ತದೆ. ಬ್ರಹ್ಮ ಭಗ ಶಿವ ದಾಯ ಪರಮ ಚುಕಮನಿ ದೇವನ ಬ್ರಹ್ಮ ಭಗ ಶಿವ ಟಾಪ್ ಮೋಸ್ಟ್. ಬ್ರಹ್ಮ ಬೋಲೆ ಚತುರ್ಮುಖೆ ಕೃಷ್ಣ ಕೃಷ್ಣ ಹಾರೆ ಹಾರೆ ಮಹಾದೇವ ಪಂಚಮುಖೆ ರಾಮ ರಾಮ ಹಾರೆ ಹಾರೆ. ಬ್ರಹ್ಮ ಬೋಲೆ ಚತುರ್ಮುಖೆ ಕೃಷ್ಣ ಕೃಷ್ಣ ಹಾರೆ ಹಾರೆ ಮಹಾದೇವ ಪಂಚಮುಖೆ ರಾಮ ರಾಮ ಹಾರೆ ಹಾರೆ. ಬ್ರಹ್ಮಗ್ 4 ತರ. ನಮ್ಮ ಬ್ರಹ್ಮ 4 ತರದ ಬ್ರಹ್ಮೆ, 4 ಹೆಡೆಡ್ ಬ್ರಹ್ಮ ನಮ್ಮ ಬ್ರಹ್ಮೆ. ಶಿವಗ್ 5 ಪಂಚಮುಖ ಅಂಚ ಬ್ರಹ್ಮದ ಅನ್ಬನು ಕೃಷ್ಣ 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 ಪದ. ಶಿವದ ಅನ್ಬನು ಬ್ರಹ್ಮ ಬೋಲಿ ಚತುರ್ಮುಖಿ ಕೃಷ್ಣ ಕೃಷ್ಣ ಹರೆ ಹರೆ ಮಹಾದೇವ ಮಹಾದೇವನ ಶಿವೆ ಪಂಚಮುಖಿ ರಾಮ ರಾಮ ಹರೆ ಅಯ್ಯಪ್ಪಲ್ ರಾಮ್ 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 ಪನೋದು ಅಂಚ ಅಕುಲು ಟೋಟಲಿ ಅಬ್ಸಾರ್ವ್ ಆದ್ಯಾರ ಮೆಡಿಟೇಷನ್ ಲೇರು ಸಮಾಧಿ ಸ್ಟೇಜ್ ಲೇರು ಕೃಷ್ಣನ ಅಕುಲು ಟಾಪ್ ಮೋಸ್ಟ್. ನೆಕ್ಸ್ಟ್ ಹೀಗೆ ಭಯಭಕ್ತಿಯಿಂದ ಪೂಜಿತನಾದ ಪರಮಪರಾತ್ಮನು ನನ್ನನ್ನು ಅನುಗ್ರಹಿಸ. ಅಂಚ ನಮ್ಮ ಪೂಜೆ ಭಯಭಕ್ತಿ ಕೊಡುಗೆ ಏನೇನು ಪೂಜೆ ಪರಮಪರಾತ್ಪರವನ್ನ ಕೃಷ್ಣ ಆಯ ಇಂಕಾನ ಅನುಗ್ರಹ ಇಕ್ಕಡು ಎಸಿದ ಭಾವಾರ್ಥ ತೂಕ. ದೇವೋತ್ತಮ ಪರಮ ಪುರುಷನು ಆತ್ಮ ಸಾಕ್ಷಾತ್ ವಿವಿಧ ಪಂಥಗಳ ಎಲ್ಲ ಅನುಯಾಯಿಗಳ ಪ್ರಭುವಾಗಿದ್ದರು ಎಲ್ಲ ಸೋಗುಗಳಿಗೆ ಅತಿಥರಾದವರ ಅರಿವಿಗೆ ಮಾತ್ರ ಬರುತ್ತಂತಲ್ಲಿ ಮಾತೇರಿಗಳ ತೇರಿನಂಚಿನ ವಿಷಯ ಕೃಷ್ಣನ ಬಗ್ಗೆ ಅರ್ಥ ಮಂಪರೆ ಆವಿಷ ಮಾತೇರಿಗಳ ಎಲ್ಲಾ ಸೋಗುಗಳಿಗೆ ಅತೀತರಾದವರು
ಅಕ್ಲಿಗೆ ಮಾತ್ರ ತೆರಿಯರಾಗೋಣ. ಅರಿವಿಗೆ ಮಾತ್ರ ಬರುತ್ತಾನೆ. ಗುಣಾತೀತ. ಒಂದು 14 ಚಾಪ್ಟರ್ 26 ಶ್ಲೋಕ. ಮಾಂಚ ಅವ್ಯಾಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮುದಿತ್ತೇತ ಬ್ರಹ್ಮಭೂಯಾಯ ಕಲ್ಪತೆ. ಭಗವಂತನ ಭಕ್ತಿ ಸೇವೆ ಮಂತಂಡ ಮಾಂಸ ಅವ್ಯಾಭಿಚಾರೇಣ ಭಕ್ತಿ ಯೋಗೇನ ಸೇವತೆ. ಭಕ್ತಿ ಸೇವೆ ಮಂತಂಡ ಮಾಂಸ ಅವ್ಯಾಭಿಚಾರೇಣ ಭಕ್ತಿ ಯೋಗೇನ ಸೇವೆ ಸಗುಣಾನ್ ಸಮುದಿತ್ತೇತ. ಮಾತ ಗುಣ ಇರಲ್ಲ, ಮಿತ್ತು ಬರ್ಬೇಕೆ. ಈ ಮೂಜು ಗುಣ, ತಮಗುಣ, ರಜಗುಣ, ಸತ್ವಗುಣ ನಿರ್ದು ಮಿತ್ತು ಬದು ಗುಣಾತೀತ ಆಪೆ ಎಂಬುದಾದ ಭಕ್ತಿ ಸೇವೆ ಮಂತನ. ಅಂಚ ಅತೀತ ಅತೀತ ಪನ್ನಗ ನಮ್ಮ ಈ ಮೂಜಿ ತಮಗುಣ, ರಜಗುಣ, ಸತ್ವಗುಣ ಮಿತ್ತು ಬರೋಡು ಪನ್ನಗ ಶುದ್ಧ ಸತ್ವಗ ಬರೋಡು. ಶುದ್ಧ ಸತ್ವಗ ಬತ್ತಿನ ಈಗ ಮಾತ್ರ ಅರಿವಿಗೆ ಬರೋ ಬರ್ತೀನಿ ಮಾತಾಡ್ಲಾತ್ ಭಗವಂತ ಸುಲಭತ್ ಅರ್ಥ ಮಂತಂದ್ರೆ ಅತೀತರಾದವರ ಅರಿವಿಗೆ ಮಾತ್ರ ಬರುತ್ತಾನೆ. ಪ್ರತಿಯೊಬ್ಬನು ಶಾಶ್ವತ ಶಾಂತಿ ಅಥವಾ ಶಾಶ್ವತ ಜೀವನಕ್ಕಾಗಿ ಅರಸುತ್ತಿರ್ತಾನೆ. ಮಾತಾಡ್ಲ ಶಾಂತಿ ಓಡು ನಾನು ಆಗ್ಲಿ ಶಾಂತಿದ ಫಾರ್ಮುಲಾ ಗೊತ್ತಿಸಿ ಸೇರಿಗ ಪನೋಲಿ ಶಾಂತಿದ ಫಾರ್ಮುಲಾ ಎಸ್ ದಯಮಂತ ಹ್ಯಾಂಡ್ ರೈಸ್ ಮಂದ್ಲೆ ಜಿಂದಾದ ಮಾತೆಲ್ಲ ಪಾತಿರುವಾರು. ಶಾಂತಿದ ಫಾರ್ಮುಲಾ ಭಗವದ್ಗೀತದ ಒಂದು ಶ್ಲೋಕ ಉಂಟು ಶಾಂತಿಯ ಫಾರ್ಮುಲಾ. ಎಸ್ ಸವಿತಾ ಬಿ ಪನ್ಲೆ, ಸವಿತಾ ಶೆಟ್ಟಿ ಸರ್. ಓಂಕಾರಂ ಯಜ್ಞತಪಸ್ಸಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಶಾಂತಿಂ ವೃಕ್ಷಸ್. Yes, very good, very good, very good. Very good, very good. Yes. Bhoktaram yajnatapasam, enjoyer Krishna. First formula. Second formula. Bhoktaram yajnatapasam, sarvaloka maheshwaram, controller Krishna. Ishwara bannaga controller. Maheshwara bannaga supreme controller. Krishna ಪ್ರತಿಯೊಬ್ಬರನ್ನು ಕಂಟ್ರೋಲ್ ಕೃಷ್ಣ. ಥರ್ಡ್ ಸುಹೃದಂ ಸರ್ವಭೂತಾನ, ವೆಲ್ ವಿಶರ್ ಕೃಷ್ಣ. ಎಂಜಾಯರ್ ಕೃಷ್ಣ, ಕಂಟ್ರೋಲರ್ ಕೃಷ್ಣ, ವೆಲ್ ವಿಶರ್ ಕೃಷ್ಣ. ಒಂದು ಶಾಂತಿದ ಫಾರ್ಮುಲಾ. ಜನಕ್ಕೆ ಫಾರ್ಮುಲಾ ಗೊತ್ತಿಸಿ ಶಾಂತಿ ಬೋರ್ಡು ಆ ಶಾಂತಿದ ಫಾರ್ಮುಲಾ ಗೊತ್ತಿಸಿ. ಪ್ರಭುಪಾದ ಪಂಪಿನಿ UNO, ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಆಕ್ಚುಲಿ ಅಕ್ಲ ಇಂಟೆನ್ಷನ್ ಎಂಚಿನ ಪನ UN ಫಾರ್ಮ್ ಅನ್ಪನಾಗ ವರ್ಲ್ಡ್ ಪೀಸ್ ಕನ್ನಡ ಶಾಂತಿ ಅಕ್ಲೆ ಕಂಡ್ರೆ ಆಯ್ಸಿ ದಾಯಿಗ ಆಯ್ಜಿ ಸುಲೆ UN ನೋಡು ಉಪ್ಪುನಗಲು ಮಾಮೂಲಿ ಹತ್ ಮಾತ ಅಮೇರಿಕಾ, ರಷ್ಯಾ, ಫ್ರಾನ್ಸ್, ಜರ್ಮನಿ ಇಂಚಿನ ಮತ ದೇಶ ಒಪ್ಪು ಅಂಚ ಫಾರ್ಮ್ ಅನ್ಪುನಾಗ ಇಂಟೆನ್ಷನ್ ಇತ್ತು. ನೆಂಚಿನ ಇಂಟೆನ್ಷನ್ ಬಂದಾಗ ಶಾಂತಿ ಕನ್ನಡ ಅಂಡ್ ಅಕ್ಲೆ ಶಾಂತಿ ಕಂಡ್ರೆ ಆಯ್ಸಿ. ಎಸ್ ಇದ್ದ ನಿಕ್ಲ ಪ್ರಶ್ನೆ ಆಂಡ್ರೇಸ್ ಮನ್ಪ್ಲೆ ದಾಯಿಗ್ ಅಕ್ಲಿಗೆ ಶಾಂತಿ ಕಂಡ್ರೆ ಆಯ್ಸಿ. ಅಕಲ್ ಫಾರ್ಮ್ ಅಂತೀನಿ ಶಾಂತಿ ಕಂಡ್ರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂಡ ಅಕ್ಲಿಗೆ ಶಾಂತಿ ಕಂಡ್ರೆ ಆಯ್ಸಿ ದಾಯಿಗ್ ಸೇರಿಗ್ಲ ಪನೋಲಿಯಾ. ಪ್ರಭುಪಾದ ಪಂಪಿನಿ UNO has failed in his duty. ಸವಿತಾ ಶೆಟ್ಟಿ ಪನ್ಲೆ ಅಲ್ಪ ಫುಲ್ ಭಗವಂತನ ಅಲ್ಪ ಅಲ್ಪ ಕೃಷ್ಣನ ಕುಲು ಪಂಡ ದುಂಬು ದೀಪಿಜೇರನ್. ಎಸ್, ಓಕೆ, ವೆರಿ ಗುಡ್. ದಾದಪನ್ನ ಪ್ರಭುಪಾದ ಪಂಪಿನಿ whereas ISKCON has achieved in bringing peace, shanti, whereas UN has not achieved, has failed in his duty. Dabannaga ISKCON ದಾದಪನ್ನಗ ಈಶೋಪನಿಷದ ಶ್ಲೋಕ ಪಂಪಿನಿ ಫಸ್ಟ್ ಶ್ಲೋಕ ಈಶಾವಾಶಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ಷೇನ ಪುಂಜಿತ ಮಾಗೃಢ ಸ್ವೀದನಂ. ಪುನಃ ಗಾಡ್ ಸೆಂಟರ್ಡ್ ಈ ಶ್ಲೋಕ ಪಂಪಿನಿ ಕೃಷ್ಣ ಸೆಂಟರ್ಡ್ ಈಶಾವಾಶ್ಯಂ ಅಂಚ ISKCON ಸಕ್ಸಸ್ ಆಂಡ್ ಶಾಂತಿ ಕಂಡ್ರೆ ದಾಯಪನ್ನಗ ಕೃಷ್ಣ ಸೆಂಟರ್ಡ್ ಉಲ್ಲೆ ಅವಳು ಅಂಚತ್ ಅವಳು ಚೈನಾದ ಪಂಪಿನಿ ಯಾನ್ ಸೆಂಟರ್ ಬರೋಡು ಯಾನ್ ಮೇನ್, ರಷ್ಯಾದ ಪಂಪಿನಿ ಯಾನ್ ಮೇನ್,
ಅಮೆರಿಕದ ಇವನ್ ಬಿನ್ ಯಾನ್ ಮೇನ್, ಫ್ರಾನ್ಸ್ ಇವನ್ ಬಿನ್ ಯಾನ್ ಮೇನ್, ಭಾರತ ದುಂಬು ಭಾರತ ಆತ ಕಾಂಪಿಟೇಟ್ ಮಾಡಿರ್ತೀವಿ ಇತ್ತ ಭಾರತ ಎಲ್ಲ ಕಾಂಪಿಟ್ ಮಾಡ್ಕೊಂಡು ಉಂಟು ರೈಟ್ ಐತೋಟಿಗೆ ಯಾನ್ ಮೇನ್ ಮಾತೆಲ್ಲ ಮೇನ್ ಕೃಷ್ಣೆ ಪ್ರಬೋಧನ್ ಮೇನ್ ಕೃಷ್ಣೆ ಆಯ್ ಮೇ ನಿಮ್ಮೆ ಮೇನತ್ ಅಂದ್ ಜನಗಳಿಗೆ ಶಾಂತಿ ಬೋರ್ಡ್ ಆ ಶಾಂತಿದ ಫಾರ್ಮ್ಯುಲಾ ಗೊತ್ತು ಶಾಂತಿ ಬರ್ಪಿನಿ ಹಬ್ಬ ಕೃಷ್ಣ ಸೆಂಟರ್ ಬರ್ತನ ಮಾತ್ರ ಅಂದ್ರೆ ಪ್ರತಿಯೊಬ್ಬನು ಶಾಶ್ವತ ಶಾಂತಿ ಅಥವಾ ಶಾಶ್ವತ ಜೀವನಕ್ಕಾಗಿ ಅರಸುತ್ತಿರುತ್ತಾನೆ. ಮಾತೆಗಳ ಬೋರ್ಡು ಶಾಶ್ವತ ಜೀವನ ಬಂದಾಗ ಇಟರ್ನಲ್ ಹಿಂಗ್ ಸಯ್ಯರ ಬಲ್ಲಿ ಯಾನ್ ಏಪಲ ಬದುಕೊಂದು ಪೋಡು ಹಿಂಗ್ ಪ್ರಾಯರ ಬಲ್ಲಿ ಯಾನ್ ಜವನೇನೆ ಪೋಡು ಜಕ್ ಜವನೆ ಯಾನ್ ಇತ್ತೆ ಎಂಚ ಪ್ರಾಯ ಉಂಡು ಅವೇ ಪ್ರಾಯ ಪೋಡು ಹಿಂಗ್ ಓಲ ಸೀಕ್ ಬರ್ರೆ ಬಲ್ಲಿ ಇಂಚಿಂದ ಮಾತ್ರ ನಮ್ಮ ಡಿಸೈರ್ ಉಂಟು ಡಿಸೈರ್ ಎಡ್ಡೆ ಡಿಸೈರ್ ಆಂಡ ಒಂದು ಈ ವ್ಯವಸ್ಥೆ ಓಲುಂಡು ನಮ್ಗೆ ತೆರೆಯೋನು ಒಂದು ವೈಕುಂಠಗ ಹೇಗೆ ಅಂದ ಬಂದಾಗ ಅಡೆ ಹೊರಪೋಣ ಪಕ್ಕನಂಕ ಮೃತ್ಯು ಇಜ್ಜಿ ಜನನ ಇಜ್ಜಿ ಹುಟ್ಟು ಇಜ್ಜಿ ಮರಣ ಇಜ್ಜಿ ಸಾವು ಇಜ್ಜಿ ಜನ್ಮ ಮೃತ್ಯು ಜರ ಇಜ್ಜಿ ಓಲ್ಡ್ ಏಜ್ ಇಜ್ಜಿ ವ್ಯಾಧಿ ಇಜ್ಜಿ ರೋಗ ಇಜ್ಜಿ ಆನ ಮಾತೆಗಳು ಒಂದು ಹೆಚ್ಚಿ ಇದೆಲ್ಲ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಆರ್ ಅನೌನ್ಸ್ ಮಾಡ್ಬೇಕು ಎಸ್ ಯಾನ್ ಒಂಜಿ ಪ್ಲೇಸ್ ಉಂಡು ಆ ಪ್ಲೇಸ್ ನಿಕ್ಲು ಪೋಯಾರ ನಿಕ್ಲೇಗ್ ನೆಕ್ಸ್ಟ್ ಸಾವು ಇಜ್ಜಿ ನಿಕ್ಲೇಗ್ ಓಲ್ಡ್ ಏಜ್ ಇಜ್ಜಿ ನಿಕ್ಲೇಗ್ ವ್ಯಾಧಿ ರೋಗ ಇಜ್ಜಿ ಮಾತೆಲ್ಲ ನಮ್ಮ ಗಂಟು ಮೂಟೆ ಕಟ್ಟಿದ್ ನಾವು ಹೋಪ ಅನೌನ್ಸ್ ಬಂದೇಡ ನಮ್ ಕಾತುಂಗಿಲ್ಲ ಅನೌನ್ಸ್ಮೆಂಟ್ಗೆ ಮಾತೆಲ್ಲ ಹೋಗ್ಬೇರು ಆಂಡ ಅಡೆ ಪೋಪಿನ ಸುಲಭ ಆಯ್ತು ನಂಗೆ ಐಕ್ ನಾವು ಪ್ರೈಸ್ ಪೇ ಮಾಡ್ಬೋದು ನಂಗೆ ಶಾಶ್ವತ ಜೀವನ ಬೋರ್ಡು ಶಾಶ್ವತ ಮನ ಇಟರ್ನಲ್ ನಿತ್ಯ ಸನಾತನ ಪೋಲು ಜನ್ಮ ಮೃತ್ಯು ಜರ ವ್ಯಾಧಿ ನಂಗೆ ಅವು ಜೀವನ ಬೋರ್ಡು ಮಗ ನಂಗೆ ಶಾಂತಿ ಬೋರ್ಡು ಒಂದು ಮಾತ್ರ ನಮ್ಮ ಎಕ್ಸ್ಪೆಕ್ಟೇಷನ್ ಎಡ್ಡೆ ಎಕ್ಸ್ಪೆಕ್ಟೇಷನ್ ಹಾಲ್ ಎಕ್ಸ್ಪೆಕ್ಟೇಷನ್ ಅದು ಎಡ್ಡೆ ಎಕ್ಸ್ಪೆಕ್ಟೇಷನ್ ಆಂಡ ಒಂದು ಓಲು ತಿಕ್ಕೊಂಡು ಅವೇ ನಮ್ಮ ನಾಡು ಈ ಗುರಿಯನ್ನು ಸಾಧಿಸುವುದಾಗಿ ಪ್ರತಿಯೊಬ್ಬನು ವೇದ ಅಥವಾ ಇತರ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಿದ್ದಾನೆ ಅಥವಾ ಪ್ರಯೋಗವಾದಿ ದಾರ್ಶನಿಕನಾಗಿ ಸಿದ್ಧಿಯೋಗಿಯಾಗಿ ಅಥವಾ ಶುದ್ಧ ಭಕ್ತ ಇತ್ಯಾದಿಯಾಗಿ ಉಗ್ರತವನ್ನು ಮಾಡುತ್ತಿದ್ದಾನೆ ಅಂಚೆ ಮಾತೆಗಳ ಬೋರ್ಡು ಜ್ಞಾನಿಗಳ ಬೋರ್ಡು ಇಂಜಿನ ವಿಷಯ ಯೋಗಿಗಳ ಬೋರ್ಡು ಕರ್ಮಿ ಜ್ಞಾನಿ ಯೋಗಿ ಭಕ್ತಗಳ ಬೋರ್ಡು ನಾನು ಭಕ್ತನ ಪ್ರೊಸೆಸ್ ಸರಿ ಉಂಟು ಬಾಕಿ ಪ್ರೊಸೆಸ್ ಸರಿ ಇಚ್ಚಿ ಅವಿನಿತ ಮೂಲ ಎಕ್ಸ್ಪ್ಲೇನ್ ಪ್ರಭುಪಾದ ಆದರೆ ಪರಮ ಪ್ರಭು ಭಕ್ತರಿಗೆ ಮಾತ್ರ ಪೂರ್ಣವಾಗಿ ಸಾಕ್ಷಾತ್ಕಾರವಾಗುತ್ತಾನೆ ಅಂಡ ಏರಿಗೆ ಕರ್ಮಿಗೆ ಆ ಪೂಜೆ ಜ್ಞಾನಿಗೆ ಆ ಪೂಜೆ ಪರಮ ಪ್ರಭು ಬೊಕ್ಕ ಯೋಗಿಗೆ ಆ ಪೂಜೆ ಏರಿಗೆ ಭಕ್ತದ ಮಾತ್ರ ದಾಯಿಗೆ ಭಕ್ತನ ಪ್ರೊಸೆಸ್ ಸರಿ ಉಂಟು ದಾದ ಪ್ರೊಸೆಸ್ ಹೋಯ್ತಾರೆ ನಮ್ಮ ತೂಕ ಏಕೆಂದ್ರೆ ಅವರು ಎಲ್ಲಾ ಸೋಗುಗಳಿಗೆ ಅತೀತರು ಏರ್ ಭಕ್ತೆ ಆತ್ಮ ಸಾಕ್ಷಾತ್ ಹಾದಿಯಲ್ಲಿ ಇರುವ ಒಂದು ಸಾಮಾನ್ಯವಾಗಿ ಕರ್ಮಿಗಳು ಜ್ಞಾನಿಗಳು ಯೋಗಿಗಳು ಹಾಗೂ ಭಗವದ್ ಭಕ್ತರೆಂದು ವರ್ಗೀಕರಣ ಮಾಡಲಾಗಿದೆ ಕರ್ಮಿ ಬಂದಾಗ ಕರ್ಮಿಗೆ ಹಿಂಗ್ ಮಲ್ಲ ಇಲ್ಲಿ ಕಟ್ಟೋಡು ಏನ ಬ್ಯಾಂಕ್ ಬ್ಯಾಲೆನ್ಸ್ ಕೋಟಿ ಗಟ್ಲೆ ಆವೋಡು ಹಿಂಗ್ ಪ್ರಧಾನಮಂತ್ರಿ ಆವೋಡು ಹೆಂಗ್ ಮಲ್ಲ ಬಿಸ್ನೆಸ್ ಮ್ಯಾನ್ ಆವಡು ಹೆಂಗ್ ಮಲ್ಲ ಪಿಕ್ಚರ್ ಆಕ್ಟರ್ ಆವಡು ಹೆಂಗ್ ಮಲ್ಲ ಕ್ರಿಕೆಟ್ ಸ್ಟಾರ್ ಆವಡು ಮಾತ್ರ ಕರ್ಮಿ ಕೆಟ್ಟಾಗಿರಿ ಅನಗ ಮಲ್ಲ 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 ಇಚ್ಛೆ ಕಾಸು ಬಂದ್ಬಿಡು ಎಡ್ಡೆ ಕಾಸು ಬಂದ್ಬಿಡು ಎಡ್ಡೆ ಒಂದು ಕರ್ಮಿ. ನೆಕ್ಸ್ಟ್ ಜ್ಞಾನಿ ಬೆಟರ್ ಜ್ಞಾನಿ ಬಂದಾಗ ಟೋಟಲಿ ಡಿಸ್ಗಸ್ಟ್ ಆಗ ಕಾಸ್ಲ ಬರ್ಚಿ ದಾಲ ಬರ್ಚಿ ಮಾರ ಯಾವ ಈ ಮೆಟೀರಿಯಲ್ ಥಿಂಗ್ಸ್ ಟೋಟಲಿ ಆಗಿ ಆಸಕ್ತಿ ಪೂರ್ಣಾಯ ಆಯ ಬೊಕ್ಕ ಫರ್ದರ್ ಆತ್ಮದ ಬಗ್ಗೆ ತಿರಂದು ಅಜ್ಞಾನಿ ಕಾರಣ ಅವ ಎಷ್ಟತ್ತು ಆಯ್ಗೆ ಇಚ್ಛೆ ಉಂಟು ಜನ ಜ್ಞಾನ ಪಡೆಯೋಡು ಹೆಂಗ್ ಮಲ್ಲ ಜ್ಞಾನಿ ಯಾವಡು ಬಾಲಿ ಮಲ್ಲ ಜ್ಞಾನಿ ಯಾವಡು. ನೆಕ್ಸ್ಟ್ ಯೋಗಿ ಜ್ಞಾನಿ ದ ನೆಕ್ಸ್ಟ್ ಲೆವೆಲ್ ಯೋಗಿ
ಯೋಗಿಗಿರದ ಬಂದಾಗ ಹಿಂಗೆ ಸಿದ್ಧಿ ಪಡೆಯೋಡು ಹಿಂಗೆ ಭಯಂಕರ ಎಲ್ಲಿ ಆವಡು ಪಿಜಿನ ಭಯಂಕರ ಎಲ್ಲಿಯರ್ದು ಎಲ್ಲಿಯ ಭಯಂಕರ ಮಲ್ಲರ್ದು ಮಲ್ಲ ಆವಡು ಅನಿಮ ಲಗಿಮ ಪ್ರಾಪ್ತಿ ಇಂಚಿನ ಮಂದಿ ಹಿಂಗೆ ಸಿದ್ಧಿ ದಿಕ್ಕೋಡು ಅಷ್ಟ ಸಿದ್ಧಿ ಹಿಂಗೆ ಊಗ್ರಾಗ್ಲ ಪೋಪಿಲ ಕಾವಡು ಒಂದು ಮಾತ ಯೋಗಿ ಲಾಸ್ಟ್ಗೂ ಭಗವದ್ಭಕ್ತಿ ಅಂತ ಜನ್ಮನಾಗ ಆಯ್ಗ ಊಲ ಇಚ್ಛೆ ఆయన ఇచ్చే భగవంతుని ఇచ్చాడు మ్యాచ్ ఆపు భగవంతుడు కాదు ఇచ్చాడు అవు ఇచ్చాడు నీకు నీకు ಭಗವದ್ಭಕ್ತ నీకు ಎಕ್ಸಾಂಪಲ್ ಕೊಡ್ತಾರೆ ಹೆಚ್ಚಿನ ತಗೊಳ್ಳು ಬೊಂಬೈ ತಗೊಳ್ಳಲ್ಲ ಅಂಚ ಬೊಂಬೈದ ಎಕ್ಸಾಂಪಲ್ ಕೊಡ್ತಾರೆ ಒಂದು ಜೀವ ಗೋಸ್ವಾಮಿ ಪಂಥಿನ ಎಕ್ಸಾಂಪಲ್ ಎಸ್ ಸುಲೆ ಅವ್ರಿಗೆ ಓ ಪ್ಲೇಸ್ ಭಯಂಕರ ಓಕೆ ಯುಪಿ ಹಿಡಿದು ಅವರಿಗೆ ಬೊಂಬೈಗೆ ಬರ್ಬೇಕು ಕೆಲಸ ದಾದ ಕೆಲಸ ಚೌಕಿದಾರ್ ಕೆಲಸ ವಾಚ್ಮ್ಯಾನ್ ಕೆಲಸ ಬರ್ಬೇಕು ಕೆಲಸ ತಿಕ್ಕೊಂಡಾಗ ಸಂಬಳ 5,000 ಸಂಬಳ ಆಡ ಉಪ್ಪು ನೋಲಾಯ ಚಾಲ್ ಹೆಚ್ಚಿನ ಬಾಂಬೆ ಗೊತ್ತು ಚಾಲ್ ಎಂಚಿನ ಬಂದಾಗ ಬಾಕಿಲಿ ಇಜ್ಜವಲ್ಲ ಒಂಜಿ ಸ್ಕ್ರೀನ್ ಮಾತ್ರ ಅಲ್ಪನೆ ಎದುಡೆ ಪಡ್ಕೆ ಎದುಡೆ ಟಾಯ್ಲೆಟ್ ಮಾತ ಎದುಡೆ ಇಡೀ ಗಲೀಜಿ ಉಮಿಲ್ ಮಾತ ಬರೋಂದೇ ಹೋಗ್ಕೊಂಡು ಬಾರಿ ಬಂಗ ಈಗ ಚಾಲ್ಗೆ ಎತ್ತು ತಿಂಗಳು ಕೊರ್ರೆ ಚಾಲ್ಗೆ 400 ರೂಪಾಯಿ 5,000 ಸಂಬಳ 400 ಚಾಲ್ಗೆ ಕೊರ್ರೆ ಬಾಡಿಗೆ ಬೊಕ್ಕ 300 ರೂಪಾಯಿ 400 ರೂಪಾಯಿ ఆయన ತಿಂಗೋಲ್ಲ ತಿನ್ಪಿನ ಖರ್ಚು ಮಾತ್ರ 400 ರೂಪಾಯಿ ಅಡ್ಜಸ್ಟ್ ಮಾಡ್ಬೇಕು ಬೊಂಬೈ ಎಂಚಿನ ಬಂದಾಗ ಭಾರಿ ಕಾಸದಾಯಕಲ ಜೀವನ ಅನ್ಬೋಲಿ ಭಯಂಕರ ಪಾಪದಾಯಕಲ ಜೀವನ ಅನ್ಬೋಲಿ ಅಂಚಿನ ವ್ಯವಸ್ಥೆ ಉಂಟು ಅಂಚ ಅನ್ಪಿನಿ 400 ರೂಪಾಯಿ ಅಡ್ಜಸ್ಟ್ ಆಪನಾಗ 400 ಚಾಲ್ಗೆ ಬಾಡಿಗೆ 400 ఆయన ತಿನ್ಪಿನ ತಿಂಗೋಲ್ದ ಬೊಕ್ಕ 200 ಪೋದು ಬರ್ರೆ ఆయన ಚಾಲ್ ಹಿಡಿದು ఆయన ಕೆಲಸ ಅಡೆ ಮಾಡ 4,000 ರೂಪಾಯಿನಾಯೇ ಬೊಡಿದು ನೆಕ್ಕೊಂಡು ಪಾಡೆ ಪ್ರತಿ ತಿಂಗಳು ಬೊಕ ನಡ್ಕೊಂಡು ಪೋನಾಗ ಏಪಲ್ ಇನ್ನೊಂದು ಉಪೆ ಎಸ್ ಎನ್ನ ಬುಡಿದಿ ಎಡ್ಡೆ ಸೀರೆ ದೆಪ್ಪಲ್ ಎನ್ನ ಮಲ್ಲಮಗೆ ಶಾಲೆಗೆ ಪೋಂದುಲ್ಲೆ ಇಲ್ಲಿಯಮಗೆ ಪೇರು ಪರೋಂದುಲ್ಲೆ ಇಂಚ ಮದಾಯನ ಇಚ್ಛೆ ಕಡಪುನ ಐಕೆ ಕಾಸು ಪಣ ಬುಡಿ ಜೋಗುಲು ಎಡ್ಡೆ ಪಡ ಅಂಡ ಆಯ್ ಬಂಗುಡುಲ್ಲೆ ಇತ್ತೆ ఆయన పర్సనల్ దాలెజ్జి తులే 400 ರೂಪಾಯಿ చాలు కోరుందులే 400 ರೂಪಾಯಿ తింపిన ఖర్చు 200 ರೂಪಾಯಿ పోపిన బర్పిన ఖర్చు ఒక 4,000 నాయ కడపడుందులే ఆయన డైలీ ಅನ್ನೊಂದು ಉಪಯೋಗ ಎಸ್ ಯಾನ ಎನ್ನ ಮಲ್ಲಮಗೆ ಶಾಲೆ ಹೋಗುದಿಲ್ಲ ಎನ್ನ ಎಲ್ಲಿಯ ಬಾಲೆ ಡೈಲಿ ಪೇರ್ ಬರೋದಿಲ್ಲ ಎನ್ನ ಬೊಡೆದಿ ಎಡ್ಡೆ ಸೀರೆ ಬಾಡ್ದು ಹೋಗುದಿಲ್ಲ ಇಂಚೇನೊಂದಿಲ್ಲ ಪ್ರಬೋಧನ್ ಬಿನಿ ಒಂದು ಭಕ್ತಗೆ ఆయన ಪರ್ಸನಲ್ ದಾಲಾಗಿಚ್ಚೇಜಿ ಆಣ ಭಗವಂತನು ಎಂಚ ಸ್ಯಾಟಿಸ್ಫೈ ಮಾಡ್ಕೊಂಡು ಎಂಚ ಸ್ಯಾಟಿಸ್ಫೈ ಮಾಡ್ಕೊಂಡು ಭಕ್ತಿ ಆಣ ಕರ್ಮಿ ನಕುಲು ಅಂಚ ಕರ್ಮಿ ಜ್ಞಾನಿ ಯೋಗಿ ಆಕ್ಲ ಸೆಲ್ಫಿಶ್ ನಕುಲಕುಲು ಕರ್ಮಿಗೆ ಎಡ್ಡೆ ಕಾಸು ಮನ್ಪನ ಇಚ್ಛೆ ಜ್ಞಾನಿ ಜ್ಞಾನ ಪಡೆಪಿನ ಇಚ್ಛೆ ಯೋಗಿಗೆ ಸಿದ್ಧಿ ಪಡೆಪಿನ ಇಚ್ಛೆ ಭಕ್ತನಂಚ ಭಕ್ತಗೆ ಭಗವಂತನಿಂಚ ಪ್ಲೀಸ್ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ನಿಮಗೆ ಅರ್ಥ ಅನ್ನೋದು ನಾನು ಭಾವಿಸುವ ಎಸ್ ವೈದಿಕ ಕರ್ಮಕಾಂಡಗಳ ಕಾಮ್ಯಕರ್ಮಗಳಿಂದ ಬಹುವಾಗಿ ಆಕರ್ಷಿತರಾದ ಕರ್ಮಿಗಳನ್ನು ಭುಕ್ತಿಕಾಮಿ ಅಥವಾ ಲೌಕಿಕ ಉಪಭೋಗಗಳ ಆಕಾಂಕ್ಷೆಯುಳ್ಳವರು ಎಂದು ಕರೆಯುತ್ತಾರೆ. ಕರ್ಮಕಾಂಡ ಪನ್ನಗ ನಮ್ಮ ಜಾತಕ ಒಂದು ಕಡೆ ಕೋಪ ಜಾತಕ పోదు పన్ప నేను చూద్దాల పనిలేదు జాతకదారు పని పేరు ఇరుపోదు గణపతికి ಒಂದು ಪೂಜೆ ಮನ್ಪ್ಲೆ ದೇವಿಗೆ ಒಂದು ಪೂಜೆ ಮನ್ಪ್ಲೆ ಶಿವಗೆ ಒಂದು ಪೂಜೆ ಮನ್ಪ್ಲೆ ಅವು ಪೂಜೆ ಮನ್ಪ್ಲೆ ಒಂದು ಪೂಜೆ ಮನ್ಪ್ಲೆ ಎಡ್ಡೆ ಆಪನ್ ಈಗ ಓಕೆ ಒಂದು ನಿಮಿಷ ಇಂಪಾರ್ಟೆಂಟ್ ಕಾಲ್. ಹಲೋ ಹಾ ಅದೇ ನಮ್ದು ದೇವಸ್ಥಾನ ಬಿಲ್ಡಿಂಗ್ ಉಂಟಲ್ಲ ಅಲ್ಲಿ ಹೋಗಿ ಅಲ್ಲಿ ನಿಮ್ಗೆ ಒಂದು ನಂಬರ್ ಕೊಡ್ತೇನೆ. ನಾನೀಗ ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇನೆ 9845.
ಆ ನಂಬರ್ಗೆ ಫೋನ್ ಮಾಡಿ, ಅಲ್ಲಿ ಇದ್ದಾರೆ. ಅಲ್ಲಿ ಟ್ರೈನ್ ಕೂಡ ಉಂಟಾಯ್ತಾ, ಟ್ರೈನಲ್ಲಿ ಇಳಿಸಿ. 261300. ಹಾ, ಫೋನ್ ಮಾಡಿ. ಎಸ್ ವೇಟ್ ಇತ್ತ ನಮ್ಮ ಆಯ್ತಾ. ಓಕೆ, ಕರ್ಮಕಾಂಡ ಅಂಚ ನಮ್ಮ ಜಾತಕ ಬದೊಂದು ಬೋಪ ಜಾತಕ ಬತ್ತೊಂದು ಪೋನಾಗ ಅರ್ಪಣೆ ಇಂಚ ಪೂಜೆ ಮಂಚ ಒಂದು ಲಾಭ ಆಪುಂಡು, ಇರಿಗೆ ಎಡ್ಡೆ ಕೆಲಸ ಸಕ್ಸಸ್ ಆಪುಂಡು, ಎಡ್ಡೆ ಕಾಸು ಮನ್ಪೋಲಿ ಬೊಡಿ ಜೋಕುಲು ಖುಷಿ ಒಪ್ಪೇರು ಬೊಕ್ಕ ಇಂಚಿನ ಮದ ವಿಷಯ ಉಂಟು. ಒಂದು ಕರ್ಮಕಾಂಡ, ಕಾಮ್ಯಕರ್ಮವನ್ನ ಫ್ರೂಟಿವ್ ಆಕ್ಟಿವಿಟೀಸ್, ನಮ್ಮ ಡಿಸೈರ್ ರೀಪಿಂಗ್, ಇಂಚತಿ ಕೊಡು ಇಂಚತಿ ಕೊಡು ಇಂಚತಿ ಕೊಡು ಅಂಚದು ಕರ್ಮಿಗಳಿಗೆ ಒಂದು ಆಕರ್ಷಣೆ. ಮನ್ಪುನೇಟ್ ಎಸ್ ಇಂಚಾವುಡು 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 ಹಾಗೆ ಭುಕ್ತಿಕಾಮಿ ಅಥವಾ ಲೌಕಿಕ ಉಪಭೋಗಗಳ ಆಕಾಂಕ್ಷೆ ಉಳ್ಳವರು ಎಂದು ಕರೆಯುತ್ತಾರೆ. ಭುಕ್ತಿಕಾಮಿ ಹಾಗೆ ಇಚ್ಛೆ ಉಂಟು, ಮಸ್ತ್ ಇಚ್ಛೆ ಉಂಟು. ಯಾನಿತ್ತೆ 2023 ಒಂದು 2026 ಜನ ಕೆಲವು ಯಂಗ್ಸ್ಟರ್ಸ್ ನಕಲು ಮಾತ ಒಂದು 25-26 ಜನ ಇಂಕ್ ಈತ್ ಕಾಸು ಮನ್ಪೋಡು ಒಂದು 4 ಓಡಿಸೋಡು ಯಾರು ಮುಂದೆ ಕಾರ್ ತೆಪ್ಪು ನಾನು ಇಂಚಿನ ಮನ್ಪ ಒಂದು ಜಾಗ ತೆಪ್ಪ ಒಂದೇನು ಮನ್ಪ ಒಂದು ಫ್ಲಾಟ್ ತೆಪ್ಪ ಈತ್ ಮನ್ಪೋಡು ಇಂಚ ಮನ್ಪೋಡು ಒಂದು ಮದ ಇಚ್ಛೆ, ಒಂದು ಮದ ಭೌತಿಕ ಇಚ್ಛೆ ಪನ್ನಗ ನಮ್ಮಡ ಇಂಟೆನ್ಸ್ ಇಚ್ಛೆ ಉಂಡು ಇಂಚಿಂತ ಅಂಚಾದ ನಮ್ಮ ಭಕ್ತಿ ಮಂತೊಂದುಲ್ಲ ಒಂದು ಇಚ್ಛೆ ತಿನ್ನದವರ ಮ್ಯಾಚ್ ಆ ಒಂದು ಇಚ್ಛೆ ಇಂಚಿನ ಬನ್ನಾಗ ಪ್ರಭುಪಾದ ಪಂಪಿನಿ sense gratification and Krishna consciousness will not go ill together. ಪನ್ನಗ ಇಂಚಿನ ಸೆನ್ಸ್ ಗ್ರಾಟಿಫಿಕೇಶನ್ ಬನ್ನ ಇಂದ್ರ ಸುಖ, ಕೃಷ್ಣ ಕಾನ್ಶಿಯಸ್ ಬನ್ನ ಕೃಷ್ಣ ಪ್ರಜ್ಞೆ ಒಟ್ಟೊಟ್ಟಿಗೆ ಪೂಜೆ ದಾಬನ್ನಾಗೈತೆ. ನಿಕ್ಲು ಒಂಜಿ ಮರನ್ನು ಪೊತ್ತವ ಐಕ್ ನೀರು ಪಾಡುವ, ನೀರು ಪಾಡ್ದಾದ ಪ್ರಯೋಜನ ಪೊತ್ತದ ನೀರು ಪಾಡ್ರೆ ಪಂಚ ದಾಯಿಗೆ ಯಾನು 2 ವರ್ಷದಿಂಚಿನ ಭಕ್ತಿ ಉಲ್ಲ ದಾಯಿಗೆ ಎಂಕ್ ನಲ್ಲ ಯಾನ್ ಭಕ್ತಿ ಎಂಕ್ ಪ್ರೋಗ್ರೆಸ್ ಇಜ್ಜಿ ದಾಯಿಗೆ ದಾಯ ಬನ್ನ ಒಂದು ಇಂಚಿಂತ ಇಚ್ಚೆಲು ಇಂಟೆನ್ಸ್ ಉಂಡು. ಎನ್ನ ಮಲ್ಲ ಮಗೆ ಇಂಚಾವಡು, ಎಲ್ಲಿಯ ಮಗೆ ಇಂಚಾವಡು, ಆಯ ಇಂಚಾವಡು, ಈಯ ಎನ್ನ ಕಂಡನಿ ಇಂಚ ಮನ್ಪೋಡು, ಎನ್ನ ಬೊಡೆದಿ ಇಂಚ ಮನ್ಪೋಡು ಮಾತು ಭೌತಿಕ ಇಂಚ ಇಂಚ ನಮ್ಮ ಕ್ಯಾಲ್ಕುಲೇಷನ್ ಮೊದಲು ಬಂದ ರಾತ್ರಿ చెప్పినాక ಮಾತು ಕ್ಯಾಲ್ಕುಲೇಷನ್ ಮಾತು ಮಾಡುವ ಪಗೆಲ್ಲ ಕೆಲವು ಸತಿ ಡೇ ಡ್ರೀಮಿಂಗ್ ಬಂದ್ಬೇರು. ಎಸ್ ಇಂಚಾವಡು ಇಂಚಾವಡು ಮಾತು ಭೌತಿಕ ಕಾಸ್ದ ವಿಷಯನೇ ಎನ್ನು ನಮ್ಮ ಇಂಚ ಮನ್ಪೋಡು ಇಂಚ ಮನ್ಪೋಡು ಇಂಚ ಮನ್ಪೋಡು ಎನ್ನ ಮಗೆ ಮಲ್ಲ ಮಗೆ ಸೆಟ್ಲ್ ಆವಡು, ಎಲ್ಲಿಯ ಮಗಳು ಸೆಟ್ಲ್ ಆವಡು ಇಂಚಾವಡು ಇಂಚ 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 ಏನೊಂದೇ ಒಬ್ಬ ಐಕ್ಯದಾಪನ ಬಂದಾಗ ನಾವು ಭಕ್ತಿಲ ಮಂತೊಂದುಲ್ಲ ಅಂಡ ಒಂದು ಇಂಟೆನ್ಸ್ ಉಂಟು ಡಿಸೈರ್ ಅಂಚದು ನಮ್ಗೆ ನಮ್ಮ ಅಡ್ವಾನ್ಸ್ ಆವೊಂದಿಜ್ಜ. ನಮ್ಮ ಒಂದು ಡಿಸೈರ್ ಕಮ್ಮಿ ಆದ ಪೆಟ್ಟಿಗೆ ಓ ಭೌತಿಕ ಆಧ್ಯಾತ್ಮಿಕ ಅಂತೂ ನಮ್ಗೆ ಬೈದ, ಆಧ್ಯಾತ್ಮಿಕ ನಮ್ಮ ಇದು ಕಾರ್ದೀತ ಅಂಡ ನಂಗೆ ಪ್ರೋಗ್ರೆಸ್ ಇಚ್ಚಿ ಪ್ರಭುಪಾದ ಬಂದಿನಿ ಯು ಶುಡ್ ನಾಟ್ ಬಿ ಸ್ಟ್ಯಾಂಡ್ ಸ್ಟಿಲ್ಗೆ. ಸ್ಟ್ಯಾಂಡ್ ಸ್ಟಿಲ್ ಬಂದಾಗ ಒಂದೇ ಪೊಸಿಷನ್ ಇಟ್ಕೊಂಡು ದಂಜಮನವರಿಗೆ ಕಂಪನಿಗೆ ಸೇರ್ಬೇಕು ಕೆಲಸ ಇದು ನಿಕ್ಲ ಮಗೆ ಜನ ಮಗ ಸೇರ್ದ 5 ವರ್ಷ ನಿಕ್ಲಿಗೆ ಏನು ಬಾರು ನಿಕ್ಲ ಪ್ರಮೋಷನ್ ಆತು ಜಮ ಸಂಬಳ ಜಾಸ್ತಿ ಆತದೆ ಆಗ ಒಂದು 50,000 ಸಂಬಳ ಉಂಟು ನಿಕ್ಲೆ ಒಂದು 20,000 ಕೊಡೋದಿಲ್ಲ ತಿಂಗಳು ನಿಕ್ಲು 5 ವರ್ಷ ಏನು ಬಾರು ಖಾಲಿ 20,000 ಜಾಸ್ತಿ ಆಗ್ತದೆ ಸಂಬಳ. ಜಿ ಪಾಲಿಟಿಕ್ಸ್ ಆಫೀಸರ್ ಮಾತ ಅವೇ ಪೊಸಿಷನ್ ಇಲ್ಲ ಇಂಚದ ನಂಗ್ಲ ಬೇಜಾರು ಇಲ್ಲ ನಾನು ಡಿಸ್ಕಸ್ ಮಾಡ್ಕೊಂಡು ನಂಗೆ ಬೇಜಾರಾಗ ಇದು 5 ವರ್ಷ ಅಟ್ಲೀಸ್ಟ್ ಒಂದು 1 ಲಕ್ಷ ಅನ್ನೋದು ಆತೋಡು ಸಂಬಳ 50,000 ಆತೇ ಉಂಟು. ಅಂಚನೆ ಭಕ್ತಿಗೆ ಬೈದ ಭಕ್ತಿ ಬದ್ಧ ನಮ್ಮ ಅವೇ ಪೊಸಿಷನ್ ಪೇರಬಲ್ಲಿ ನಮ್ಮ ಪ್ರೋಗ್ರೆಸ್ ಆವಡ್ ಪ್ರಭುಪಾದ ಬಂದ್ಬೇಡಿ ಪ್ರೋಗ್ರೆಸ್ ಆವಡ್ ನಮ್ಮ ಡಿಸೈರ್ ಕೃಷ್ಣಗೆ ಸರ್ವ್ ಮಾಡ್ಕೊಂಡ ಡಿಸೈರ್ ಅವು ಜಾಸ್ತಿ ಆವಡ್ ಭೌತಿಕ ಕಮ್ಮಿ ಆವಡ್ ರೊಟ್ಲ ಒಟ್ಟೊಟ್ಟಿಗೆ ಆಪಿಸಿ ಭೌತಿಕ ಜಾಸ್ತಿ ಮುಂದುಲ ಜಾಸ್ತಿ ಅಂಚೆ ಆಪಿಸಿ ಓಣ ಒಂಜಿ ಜಾಸ್ತಿ ಆವಡ್ ಮೀನ್ ಅದು ಆಧ್ಯಾತ್ಮಿಕ ಜಾಸ್ತಿ ಅವರು ಎಸ್ ಉಪಭೋಗ ಆಕಾಂಕ್ಷೆ ಉಳ್ಳವರು ಎಂದು ಕರೆಯುತ್ತಾರೆ. ಹೂವಾತ್ಮಕ ಚಿಂತನೆಯಿಂದ ಭಗವಂತನಲ್ಲಿ ಐಕ್ಯವಾಗಲು ಪ್ರಯತ್ನಿಸುವ ಜ್ಞಾನಿಗಳನ್ನು ಮುಕ್ತಿ ಕಾಮಿ. ನೋಡಿ ಜ್ಞಾನಿ ಬಂದಾಗ ಹೂವಾತ್ಮಕ ಚಿಂತನೆ ಮೆಂಟಲ್ ಸ್ಪೆಕ್ಯುಲೇಷನ್ ಎಕ್ಸಾಂಪಲ್ ಬಂದ್ರೆ ஒரு PUC ಸೈನ್ಸ್ ಸ್ಟೂಡೆಂಟ್ ಬಂದಾಗ ಕಾಂಡೆ ಥಿಯರಿ ಕ್ಲಾಸ್, ಮಧ್ಯಾಹ್ನ ಲ್ಯಾಬ್ ಪ್ರಾಕ್ಟಿಕಲ್
ಲ್ಯಾಬ್ ಥಿಯರಿ ಇರೋದ ಕಲ್ತೆ ಅವೇನು ಲ್ಯಾಬ್ ಕ್ಲಾಸ್ ಅಂಚ ಮಧ್ಯಾಹ್ನ 1:30 ಗಂಟೆಗೆ ಬೋಪೆ ஒரு ಸ್ಟೂಡೆಂಟ್ ಲ್ಯಾಬ್ಗೆ ಆಗ ಜೋರು ಬಾಜೆಲ ಅವನು ಪೋಣು ಜೋರು ಬಾಜೆಲ್ ಆಯ್ತಾದ ಮನ್ಪೋಯೆ ಲ್ಯಾಬ್ ದೊಲೆ ಬೋಪೆ ಏರ್ಲ ಪೂಜೆ ಲ್ಯಾಬ್ ಉಣಸ್ದ ಲಂಚ್ ಬ್ರೇಕ್ 1 to 2 ಲಂಚ್ ಬ್ರೇಕ್ ಅವಳೊಂಜಿ ಗ್ಲಾಸ್ಡ್ ಒಂಜಿ ಜ್ಯೂಸ್ ದಲ ಗೊಪ್ಪುಣ ಆಯ್ತಾ ಪನ್ನಗ ಗ್ಲಾಸ್ ನೀರು ಒಪ್ಪುಂಡು ಪನ್ನಗ ಜ್ಯೂಸ್ ದಲ ಗೊಪ್ಪುಂಡು ಆಯ್ತಾ ತಿರ್ತು ಲಿಂಬೆ ಪುಳ್ಳಿ ಎಲ್ಲ ಒಂದು ಲಿಂಬೆ ಪುಳ್ಳಿ ಕಟ್ ಮಂದಿನ ಒಂಜಿ 4 ಪೀಸ್ ಅಂಚೆ ಅದ ಅನ್ಪೋಯೆ ಲಿಂಬೆ ಪುಳ್ಳಿ ಕಟ್ ಮಂದಿ ಅಂಚೆ ಲಿಂಬು ಜ್ಯೂಸ್ ಏನು ಆಕ್ಚುಲಿ ಗ್ಲಾಸ್ ಜ್ಯೂಸ್ ಅದು ಆನ ಎನ್ನು ಆಯ್ತು ಅದಾಪನು ಇಮಿಡಿಯೇಟ್ ಲಿಂಬೆ ಪುಳ್ಳಿ ತೂಪೆ ಅವ್ರು ಗ್ಲಾಸ್ ತೂಪೆ ಆಯ್ತು ಉಂಡು ಆಯ್ತು ಎಸ್ ಒಂದು ಲಿಂಬು ಜ್ಯೂಸ್ ಅದು ಪೋಡು ಕೈತಲ್ ಪೋಪೆ ಪರ್ಕಾನ್ ಕೈತಲ್ ಪೋದ ಆಯ್ಕೆ ಹಾಕೊಂಡು ಒಂದು ತಪ್ಪು ಬೇತೆಯರ್ಲ ದೀದಾದು ಪೋಡು ಅಂಚಾದ ಕೇನಂದೆ ಬರ್ಪಿನ ತಪ್ಪು ಆಯ್ಕೆ ಒಂಚೂರು ಸಭ್ಯತೆ ಉಂಟು ಅಂಚ ಐ ವೆಯ್ಟ್ ಮಾಡ್ಬೇಕು ಎಲ್ಲ ಬರಡ 5 ನಿಮಿಷ ಕೊಡ್ದು ಲ್ಯಾಬ್ದ ಇನ್ಚಾರ್ಜ್ ಬರ್ಪೇರು ಟಿಫಿನ್ ವಾಶ್ ಮಂದು ಬರ್ಪೇರು ಆಯ್ಕೇನು ಲ್ಯಾಬ್ ಇನ್ಚಾರ್ಜ್ ಸರ್ ಒಂದು ಲಿಂಬು ಜ್ಯೂಸ್ ಪರೋಲಿಯಾ ಆಯ್ಕೆ ಲ್ಯಾಬ್ ಇನ್ಚಾರ್ಜ್ ಬರ್ಪೇರು ಏ ಮಾರಯ್ಯ ಅವು ಲಿಂಬು ಜ್ಯೂಸ್ ಹಾಕ್ತೋ ಲಿಂಬು ಜ್ಯೂಸ್ ಹಾಕ್ತು ಬೊಕ ಇದ್ದಾಗ ಲಿಂಬೆ ಪುಳಿ ಕಟ್ ಮಂದಿನ ಮುಗಿತಾರೆ ಅವು ಇತ್ತು ಯಾನು ಒಣಸ್ ಮನ್ಪನಾಗ ಯಾನವೇನು ಯೂಸ್ ಮಂತ ಇಂಕವೇನು ದಕ್ಕ್ಯಾರ ಮಾರತನು ಒಂದು ದದ ಜ್ಞಾನಿ ಬಂದಾಗ ಹೂವಾತ್ಮಕ ಚಿಂತನೆ ಮೆಂಟಲ್ ಸ್ಪೆಕ್ಯುಲೇಷನ್ ಎನ್ನ ಪ್ರಕಾರ ಇಂಚ ನಮ್ಮ ಪ್ರಕಾರ ದಾಲಾತ್ ಭಗವಂತನ ಪ್ರಕಾರ ಪ್ರಭುಪಾದ ಬಂದಿ ಅಂಚ ಮೆಂಟಲ್ ಸ್ಪೆಕ್ಯುಲೇಷನ್ ಸುಲೆ ಆಯ ಲಿಂಬೆ ಜ್ಯೂಸ್ ಒಂದು ಪರ್ತುಂಡ ಗತಿ ಆಯ ಸೈದ್ವೆ ಅವು ಆಸಿಡ್ ಲ್ಯಾಬ್ಗೆ ಆಸಿಡ್ ಬೋರ್ಡ್ ಅಂಚ ಈ ಜ್ಞಾನಿ ಆಯೆ ಹೂವಾತ್ಮಕ ಚಿಂತನೆ ಭಗವಂತನ ಐಕ್ಯವಾಗುವ ಪ್ರಯತ್ನ ಜ್ಞಾನಿಗಳನ್ನು ಮುಕ್ತಿಕಾಮಿ ಅಥವಾ ಲೌಕಿಕ ಅಸ್ತಿತ್ವದಿಂದ ಬಿಡುಗಡೆಯನ್ನು ಬಯಸುವವರು ಎಂದು ಕರೀತಾರೆ ಅಕ್ಲೆಗ್ ಈ ಭೌತಿಕದ ಮಿತ್ತು ಟೋಟಲಿ ಅಕ್ಲೆಗ್ ಡಿಸ್ಗಸ್ಟ್ ಆತನು ಬೇಜಾರು ಬದುಕೋತನು ತಮ್ಮ ಯಾಕುಲ್ದಾವನಾಗ ಜ್ಞಾನಿನಕುಲು ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಬ್ರಹ್ಮ ಬಂದಾಗ ಆತ್ಮ ಒಂದು ಸತ್ಯ ಜಗತ್ ಸುಳ್ಳು ಆಕ್ಚುಲಿ ಜಗತ್ ಮಿಥ್ಯ ಆಯ್ತು ಪ್ರಭುಪಾದ ಬಂದ್ರಿ ಭಗವಂತ ಸೃಷ್ಟಿ ಇಂಚ ಮಿಥ್ಯ ಆಪನು ಮಹಾವಿಷ್ಣು ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ಬೇಕು ಇಂಚ ಮಿಥ್ಯ ಆಯ್ತು ಟೆಂಪರರಿ ಪರ್ಮನೆಂಟ್ ಪ್ಲೇಸ್ ಆಯ್ತು ಪರ್ಮನೆಂಟ್ ಪ್ಲೇಸ್ ಆಧ್ಯಾತ್ಮಿಕ ಜಗತ್ ಅಂಚ ಆಡಾಕ್ಲೆ ಗೊತ್ತುಂಡು ಈ ಅನ್ಪಿನಿ ಆತ್ಮದ ಬಗ್ಗೆ ಗೊತ್ತುಂಡು ಒಂದು ಭೌತಿಕ ಲೋಕ ಸರಿಯಾದ ಪ್ಲೇಸ್ ಆತ್ ಒಪ್ಪಾರ ಅವು ಮಾತ್ರ ಗೊತ್ತುಂಡು ಆಗ್ಲೇ ಆಂಡ ಫರ್ದರ್ ಗೊತ್ತು ಜಗ್ಲೆ ಓಡೆ ಪೋಡು ಗೊತ್ತು ಜಗ್ಲೆ ಡೆಸ್ಟಿನೇಷನ್ ಅಷ್ಟವಿಧ ಲೌಕಿಕ ಸಿದ್ಧಿ ಪ್ರಾಪ್ತಿಗಾಗಿ ನಾನಾ ಬಗೆಯ ವೃತ ನಿಯಮಗಳನ್ನು ಆಚರಿಸುವವರು ಹಾಗೂ ಅಂತಿಮವಾಗಿ ಸಮಾಧಿ ಸ್ಥಿತಿಯಲ್ಲಿ ಪರಮಾತ್ಮವನ್ನು ಸೇರ ಬಯಸುವವರು ಸಿದ್ಧಿಕಾಮಿಗಳೆಂದು ಕರೆಯುತ್ತಾರೆ ಯೋಗಿ ಬಂದಾಗ ಅಷ್ಟ ಸಿದ್ಧಿ ಅನಿಮ ಲಗಿಮ ಇಂಜಿನ ಅಷ್ಟ ಸಿದ್ಧಿ ಒಂದು ಎಗತಿಕ್ಕೋಡು ಯಾನ್ ಎಲ್ಲಿ ಅವಳು ಮಲ್ಲ ಅವಳು ಹಿಂಗ ಓಡೆಗಳ ಬೋಡು ಇಂಚಿನ ಮಾದ ಇಚ್ಛೆ ಸಿದ್ಧಿಕಾಮಿ ಅಯೋಗಿ ಇಮೇಲೆ ಆಯಷ್ಟತ್ತು ನಾಯಿಗಳ ಇಚ್ಛೆ ಉಂಟು ಇವರು ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ತರವಾಗ ವಹಿಸುವ ಭಾರಕ್ಕಿಂತಲೂ ಭಾರ ವಹಿಸುವ ಮೊದಲು ಎಲ್ಲಿ ಅದ್ರ ಭಯಂಕರ ಎಲ್ಲಿ ಯಾರ ಇಚ್ಛೆ ಭಯಂಕರ ದುನ್ನದಾಯ ಇಚ್ಛೆ ಇಷ್ಟವಾದನ್ನೆಲ್ಲ ಪಡೆಯಲು ಬಯಸುವ ಇಷ್ಟ ಆಯ್ನ ಓಲ ಹೆಂಗೆ ತಿಕ್ಕೋಡು ಅಂಚಿನ ಮದ ಇಚ್ಛೆ ಆಗಲಿ ಪ್ರತಿಯೊಬ್ಬರ ಮೇಲೂ ನಿಯಂತ್ರಣ ಹೊಂದಿರುವ ಮಾತನ್ನ ಕಂಟ್ರೋಲ್ ಅಲ್ದಿವಳು ಇಂಚಿನ ಇಚ್ಛೆ ಇಷ್ಟವಾದನ್ನೆಲ್ಲ ಸೃಷ್ಟಿಸಬಲ್ಲ ಹಿಂಗೆ ಮಾತು ಸೃಷ್ಟಿ ಮಾಡ್ಕೊಡು ಇತರ ಸಿದ್ಧಿಗಳನ್ನು ಹೊಂದಲು ಬಯಸುವ ಇವೆಲ್ಲ ಶಕ್ತಿಶಾಲಿ ಯೋಗಿಯ ಸಾಮರ್ಥ್ಯ ಒಂದು ಯೋಗಿ. ಆದರೆ ಭಗವಂತನ ಭಕ್ತರು ತಮ್ಮ ತೃಪ್ತಿಗಾಗಿ ಇಂಥ ಯಾವುದನ್ನು ಬಯಸುವುದಿಲ್ಲ. ಭಗವಂತನ ಭಕ್ತಗೊಂದು ಮೂಲ ಇಚ್ಛೆ ಕರ್ಮಿಗೆ ಕಾಸ್ಮನ್ ಇಚ್ಛೆ, ಜ್ಞಾನಿಗೆ ಜ್ಞಾನ ಪಡೆದು ಮುಕ್ತಿ ದಿಕ್ಕುವ ಇಚ್ಛೆ, ಯೋಗಿಗೂ ಸಿದ್ಧಿ ಪಡೆಯುವ ಇಚ್ಛೆ, ನನ್ನ ಭಕ್ತಗ ತಾಲ ಇಚ್ಛೆ ಇಚ್ಛೆ ಆಯ್ ಭಗವಂತನ ಸೇವೆ ಮಾಡ್ಕೊಂಡು ಮಾತ್ರ ಇಚ್ಛೆ. ಭಕ್ತರು ತಮ್ಮ ತೃಪ್ತಿಗಾಗಿ ಆಯ್ತು ಭಗವಂತನ ತೃಪ್ತಿಗಾಗಿ ಅವರು ಭಗವಂತನ ಸೇವೆಯನ್ನು ಮಾತ್ರ ಬಾಣ ಬಯಸುತ್ತಾರೆ. ಏಕೆಂದ್ರೆ ಭಗವಂತನೇ ದೊಡ್ಡವನು. ಜೀವಿಗಳಾದ ಭಕ್ತರು ಭಗವಂತನ ವಿಭಿನ್ನ ಅಂಶಗಳಾಗಿ ಅವನ ಶಾಶ್ವತ ದಾಸರಾಗಿದೆ. ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಸಷ್ಟಾನಿ ಇಂದ್ರಿಯಾಣಿ ಪ್ರಕೃಷ್ಟಾನಿ ಕರ್ಷತಿ. ಮಮೇವಾಂಶ
ನಮ್ಮ ಮಾತ ಭಗವಂತನ ಅಂಶ ವಿಭಿನ್ನ ಅಂಶಗಳು ಪನ್ನೊಂದಲೇ ವಿಭಿನ್ನ ಅಂಶಗಳಾಗಿ ಶಾಶ್ವತ ದಾಸರಾಗಿದೆ ನಾವು. ನಮ್ಮ ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ, ನಮ್ಮ ಭಗವಂತನ ನಿತ್ಯ ಸೇವಕರು. ಹೀಗೆ ಭಕ್ತನಿರುವ ಪರಿಪೂರ್ಣ ಆತ್ಮ ಸಾಕ್ಷಾತ್ ಅವನು ಆಶಾರಹಿತನಾಗಲು ಸ್ವಂತಕ್ಕಾಗಿ ಏನನ್ನು ಬಯಸದಂತಾಗಲು ನೆರವಾಗ್ತದೆ. ನಿನಗೆ ಎಕ್ಸಾಂಪಲ್ ಕೊರಿಯ ಎಂಚಾಯೆ ಚಾಲಡು ಅಂತದ್ದು 4,000 ಇಲ್ಲ ಕಡಬುವೆ ಆಗದಾಲ ಆಯನ ಪರ್ಸನಲ್ ಎಕ್ಸ್ಪೆಕ್ಟೇಷನ್ ಇಸ್ ಒಂದು ಭಕ್ತೆ. ಇಂಥ ಭಕ್ತನು ನಿಷ್ಕಾಮಿ ಅಥವಾ ಯಾವ ಕಾಮನೆಗಳು ಇಲ್ಲದವನೆಂದು ಕರೆಯುತ್ತಾರೆ. ನಿಷ್ಕಾಮಿ ಬಂದಾಗ ಐ ಗೋ ಎ ಡಿಸೈರ್ ಇಸ್ ಭಗವಂತನ ಸೇವೆ ಮಾಡ್ಕೊಂಡು ಮಾತ್ರ ಅವನೇ ಆಯನ ಇಚ್ಛೆ. ಜೀವಿಯು ಸ್ವಭಾವದಿಂದಾಗಿ ಕಾಮನೆಗಳಿಂದ ವಿರಹಿತನಾಗುವುದು ಸಾಧ್ಯವಿಲ್ಲ. ನಮ್ಮ ಡಿಸೈರ್ನ ಮನ್ಪೋಡೆಗೆ ಡಿಸೈರ್ಲೆಸ್ ಆರೆ ಸಾಧ್ಯ ಇದೆ. ಡಿಸೈರ್ ಬೋಡೆ ಬೋರ್ಡ್ ಅಂಡ್ ಅವು ಡಿಸೈರ್ ನೆಗೆಟಿವ್ ಅಥವಾ ಪಾಸಿಟಿವ್ ಪನ್ನಾರ ಕೃಷ್ಣಗೆ ಇಂಚ ಸೇವೆ ಮಾಡ್ಕೊಂಡು ತುಲೆ ಭುಕ್ತಿಗಾಮಿ ಆಗಿ ಭುಕ್ತಿ ಬೋಡು ಕರ್ಮಿಗೆ, ಮುಕ್ತಿಗಾಮಿ ಆಗಿ ಮುಕ್ತಿ ದಿಕ್ಕೋಡು ಜ್ಞಾನಿಗೆ, ಸಿದ್ಧಿಗಾಮಿ ಯೋಗಿಗೆ ಸಿದ್ಧಿ ದಿಕ್ಕೋಡು. ಭಕ್ತರ ಡಿಸೈರ್ ಉಂಟು ಭಗವಂತಗೆ ಯಾನ್ ಇಂಚ ಡಿಸೈರ್ ಸೇವೆ ಮಾಡ್ಕೊಂಡು ಇಂಟೆನ್ಸ್ ಡಿಸೈರ್ ಭಕ್ತನ ಯಾನ್ ಭಗವಂತಗೆ ಯಾನ್ ಇಂಚ ಪೊರ್ಲುದ ಸೇವೆ ಮಾಡ್ಕೊಂಡು ಅಂಚಾದ ನಮ್ಮ ಡಿಸೈರ್ ಒಪ್ಪೋಡೆ ಹೆಚ್ಚೆ ಒಪ್ಪೋಡೆ ಡಿಸೈರ್ ಲೆಸ್ ಮನ್ಪರ ಆಪಿಸ್ ಡಿಸೈರ್ ಲೆಸ್ ಆಪಿನ ಹೋಮ ಸ್ಟೇಜ್ಗೆ ಹೋನಾಗ ಇತ್ತ ನಮ್ಮ ಸರಿಯುಲ್ಲ ಸರಿಯೊಪ್ಪ ನಮ್ಗೆ ಡಿಸೈರ್ ಬೋಡೆ ಆಣ ಇಂಚಿದ ಡಿಸೈರ್ ಅತ್ತು ಭಗವಂತಗೆ ಯಾನ್ ಇಂಚ ಎಡ್ಡ ಸೇವೆ ಮಾಡ್ಕೊನು. ಆದ್ರೆ ಭಗವಂತನ ಭಕ್ತರಾದ ನಿಷ್ಕಾಮಿಗಳು ಭಗವಂತನ ತೃಪ್ತಿಗಾಗಿಯೇ ಎಲ್ಲವನ್ನು ಬಯಸುತ್ತಾರೆ. ಅವರು ಸಂಪೂರ್ಣವಾಗಿ ಭಗವಂತನ ಆಜ್ಞೆಯನ್ನು ಅವಲಂಬಿಸ್ತಾರೆ. ಭಕ್ತೆ ಸದಾ ಭಗವಂತನ ತೃಪ್ತಿಗಾಗಿ ಕೆಲಸ ಮಾಡ್ಕೊಂಡು ಭಗವಂತನ ಇಂಚಿನ ಇಚ್ಛೆಯನ್ನು ಅಂಚ ನಡಬಹುದು. ಭಗವಂತನ ಸಂತೋಷಗೊಳಿಸುವ ಸಲುವಾಗಿ ಸದಾ ತಮ್ಮ ಕರ್ತವ್ಯಗಳನ್ನು ಮಾಡಲು ಅವರು ಸಿದ್ಧವಾಗಿರುತ್ತಾರೆ. ಪ್ರಾರಂಭದಲ್ಲಿ ಅರ್ಜುನ ಆತ್ಮತೃಪ್ತಿ ಬಯಸುವವರ ಸಾಲಿನಲ್ಲಿ ತಾನು ಸೇರಿದ್ದ, ಏಕೆಂದ್ರೆ ಅವನು ಕುರುಕ್ಷೇತ್ರ ಯುದ್ಧದಲ್ಲಿ ಕಾದಲು ಬಯಸಿದ್ದ. ಅರ್ಜುನ ಫಸ್ಟ್ ಯುದ್ಧವನ್ನು ರೆಡಿ ಇತ್ತಿಜೆ ಅಣ್ಣ ನೆಕ್ಸ್ಟ್ ದಾದಾಕೊಂಡು. ಆದರೆ ಅವನನ್ನು ಕಾಮನೆಗಳಿಂದ ವಿರಹಿತನಾಗಿ ಮಾಡಲು ಭಗವಂತ ಅವನಿಗೆ ಭಗವದ್ಗೀತೆ ಬೋಧಿಸಿ. ಭಗವಂತ ಭಗವದ್ಗೀತೆ ಬಗ್ಗೆ ಪನ್ಪೆ ಅದರಲ್ಲಿ ಕರ್ಮಯೋಗ, ಜ್ಞಾನಯೋಗ, ಹಠಯೋಗ ಮತ್ತು ಭಕ್ತಿಯೋಗವನ್ನು ವಿವರಿಸಲಾಗಿದೆ. ಭಗವದ್ಗೀತೆಯಲ್ಲಿ ಕರ್ಮಯೋಗ ಉಂಟು, ಜ್ಞಾನಯೋಗ ಉಂಟು, ಭಕ್ತಿ ಅಷ್ಟಾಂಗ ಯೋಗ ಉಂಟು, ಹಠಯೋಗ ಉಂಟು, ಭಕ್ತಿ ಯೋಗ ಉಂಟು. ಅರ್ಜುನ ಯಾವ ಸೋಗು ಇಲ್ಲದವನಾದುದರಿಂದ ತನ್ನ ತೀರ್ಮಾನವನ್ನು ಬದಲಿಸಿ ಯುದ್ಧ ಮಾಡಲು ಒಪ್ಪಿ ಭಗವಂತ ಜೊತೆಗೆ ಪಡಿಸ ಲಾಸ್ಟ್ ಗಾಯ ಬಂದಿನಿ ಕರಿಷ್ಯೆ ವಚನಂ ತವ. ಈ ಪನ್ಲಕ್ಕೆ ಅನ್ಕೆ ಅಂದ್ರೆ ರೆಡಿ ಇಲ್ಲ 18 ಚಾಪ್ಟರ್ ಎಲ್ಪ ಮುಂಜಿನ ಶ್ಲೋಕ. ಎಸ್, ಈ ಪನ್ಲಕ್ಕೆ ಅನ್ಕೆ ಅಂದ್ರೆ ರೆಡಿ ಇಲ್ಲ ಕರಿಷ್ಯೆ ವಚನಂ ತವ. ಒಂದು ನಿಷ್ಕಾಮಿ ಆಗಿದಾಲ ಪರ್ಸನ್ ಕೃಷ್ಣನ ಇಚ್ಛೆ ಪ್ರಕಾರ ನಡೆದು. ಇಲ್ಲಿ ಬ್ರಹ್ಮ ಮತ್ತು ಶಿವನ ಉದಾಹರಣೆಗಳನ್ನು ವಿಶೇಷವಾಗಿ ಪ್ರಸ್ತಾಪಿಸಲಾಗಿದೆ. ಏಕೆಂದರೆ ಬ್ರಹ್ಮ, ಶಿವ, ಲಕ್ಷ್ಮಿ ಮತ್ತು 4 ಕುಮಾರರು, ಸನಕ, ಸನಾತನ ಇತ್ಯಾದಿ 4 ನಿಷ್ಕಾಮ ವೈಷ್ಣವ ಸಂಪ್ರದಾಯ ನಾಯಕರು. 4 ಸಂಪ್ರದಾಯ ಒಂಜಿ ಬ್ರಹ್ಮ ಸಂಪ್ರದಾಯ, ಬೊಕ್ಕ ಶ್ರೀ ಸಂಪ್ರದಾಯ ಲಕ್ಷ್ಮಿ ಸಂಪ್ರದಾಯ, ಬೊಕ್ಕ ರುದ್ರ ಸಂಪ್ರದಾಯ ವಿಷ್ಣು ಸ್ವಾಮಿನ, ಬೊಕ್ಕ ಕುಮಾರ ಸಂಪ್ರದಾಯ 4 ಕುಮಾರ ಸನಕ, ಸನಾತನ, ಸನಂದ, ಸನತ್ ಕುಮಾರ. ಅಜಾದ್ ಒಂದು 4 ಪರಂಪರೆ ಸಂಪ್ರದಾಯ. ನಿಷ್ಕಾಮ ವೈಷ್ಣವ ಸಂಪ್ರದಾಯದ ನಾಯಕರು ಅವರೆಲ್ಲ ಸೋಗುಗಳನ್ನು ವಿಮುಕ್ತರು. ತುಲೆ ಗತವೇ ಮೇಲಿಗೆ ಎಂಬುದು ಪೂಜಿತ ಕೈತವ ಅಥವಾ ಸೋಗುಗಳನ್ನು ಮುಕ್ತ 4 ಜನ 4 ಸಂಪ್ರದಾಯದ ಆಚರಣೆಗಳ ಅಗಲು ಆಗ್ಲಿಗೆ ಓವೇ ಇಚ್ಛೆ ಅಗಳು ಭಗವಂತನ ಸೇವೆಗೆ ಹೋಗ್ತಾರೆ ಎಂದು ಶ್ರೀಲ ಜೀವ ಗೋಸ್ವಾಮಿಯವರು ಅರ್ಥೈಸುತ್ತಾರೆ. ಚೈತನ್ಯ ಚರಿತಾಮೃತದಲ್ಲಿ ಮಧ್ಯೆ 19.141 ಹೀಗೆ ಹೇಳಲಾಗಿದೆ. ಎಸ್, ಕೃಷ್ಣ ಭಕ್ತ ನಿಷ್ಕಾಮ ಅತಯವ ಶಾಂತ ಭುಕ್ತಿ ಮುಕ್ತಿ ಸಿದ್ಧಿಕಾಮಿ ಸಕಲೆ ಅಶಾಂತಿ. ಭಕ್ತಿ ಮಾತ್ರ ನಿಷ್ಕಾಮಗೆ ಬೊಕ್ಕ ಏರು ಭುಕ್ತಿ ಮುಕ್ತಿ ಸಿದ್ಧಿ. ಕರ್ಮಿಗೆ ಭುಕ್ತಿ ಬೋಡು, ಜ್ಞಾನಿಗೆ ಮುಕ್ತಿ ಬೋಡು, ಯೋಗಿಗೆ ಸಿದ್ಧಿ ಬೋಡು, ಸಕಲೆ ಅಶಾಂತ ಅಪ್ಪಳು ಅಶಾಂತಾಗೆ. ಕೃಷ್ಣ ಭಕ್ತಿ ಐ ನಿಷ್ಕಾಮ ಆಗಿದ ಓಲ್ ಎಕ್ಸ್ಪೆಕ್ಟೇಷನ್ ಐ ಶಾಮದ ಶಾಂತ. ಎಸ್, ತಮ್ಮ ಪುಣ್ಯ ಕಾರ್ಯಗಳಿಗೆ ಪ್ರತಿಫಲಾಪೇಕ್ಷೆಯುಳ್ಳವರು, ಮೋಕ್ಷ ಮತ್ತು ದೇವೋತ್ತಮನಲ್ಲಿ ಐಕ್ಯವನ್ನು ಬಯಸುವವರು ಏರು ಜ್ಞಾನಿನವರು. ಯೋಗ ಶಕ್ತಿಯಿಂದ ಲೌಕಿಕ ಸಿದ್ಧಿಯನ್ನು ಬಯಸುವವರು. ಪ್ರಸ್ತುತ ಕರ್ಮಿ ಆಗ ಪುಣ್ಯ ಕಾರ್ಯಗಳಿಗೆ ಪ್ರತಿಫಲಾಕ್ಷ. ನೆಕ್ಸ್ಟ್ ಮೋಕ್ಷ ಮತ್ತು ದೇವೋತ್ತಮ ಆಯ್ಕೆ ಒಂದು ಜ್ಞಾನಿ. ಯೋಗ ಶಕ್ತಿಯಿಂದ ಲೌಕಿಕ ಸಿದ್ಧಿಯನ್ನು ಬಯಸುವ ಒಂದು ಏರು ಯೋಗಿ. ಎಲ್ಲ ಅವಿಶ್ರಾಂತವಾಗಿ, ಏಕೆಂದರೆ ಅವರೆಲ್ಲ ತಮಗಾಗಿ ಏನನ್ನು ಬಯಸುತ್ತಾರೆ. ಅದೇ ಬೋರ್ಡ್ ಎಂಕೊಂದು ಬೋರ್ಡ್ ಎಂಕವು ಬೋರ್ಡ್ ಎಂಕೊಂದು ಬೋರ್ಡ್. ಆದ್ರೆ ಭಕ್ತನು ಸಂಪೂರ್ಣವಾಗಿ ಶಾಂತಚಿತ್ತನಾಗಿದೆ. ಆಗ ಆಲ್ ಎಕ್ಸ್ಪೆಕ್ಟೇಷನ್ ಈಸ್
ಏಕೆಂದ್ರೆ ಅವನಿಗೆ ತನ್ನದೇ ಆದ ಬೇಡಿಕೆಗಳು ಏನೂ ಇರುವುದಿಲ್ಲ. ದಾಲೇಜ್ ಇತನಿಗಳು ಭಕ್ತಾಡಬಹುದು ಇರಿಗದಾಲ ಬೋಡ ಇಂಗುದಾಲ ಬೋಡಿಸಿ ದಾಲ ಕೊರಪಿಂದ ರಾಧ ಗೋವಿಂದ ಕೋರ್ಲೆ ಒಂದು ಇಂಗುದಾಲ ಬೋಡಿಸಿ ഞാൻ ഭഗവന്തನ ಸೇವೆ ರಾಧ ಗೋವಿಂದ ಕೋರ್ಲೆ ಎನ್ನ ಪರ್ಸನಲ್ ದಾಲೇಜ್ ಭಕ್ತನ ಇಂಚಿಂದ ಇಚ್ಛೆ ಅವನು ಸದಾ ಭಗವಂತನ ಆಶಯಗಳನ್ನು ಪೂರೈಸಲು ಸಿದ್ಧನಾಗಿರ್ತಾನೆ. ಇದರ ತಾತ್ಪರ್ಯವೇನೆಂದರೆ ಭಗವಂತ ಎಲ್ಲರಿಗೂ ಇದ್ದಾನೆ. ಭಗವಂತ ಮಾತೆಗಳಲ್ಲೇ ಆಂಡ ನಮ್ಮ ಏತು ಭಗವಂತ ಸೇವೆ ಅಂತ ರೆಡಿಯಿಲ್ಲ. ಭಗವಂತನ ಅನುಮತಿ ಇಲ್ಲದೆ ಯಾರು ತಮ್ಮ ತಮ್ಮ ವಾಂಛಿತ ಫಲಗಳನ್ನು ಹೊಂದಲ್ಲ. ನನ್ನ ಫಲದಿಕ್ಕು ಭಗವಂತನ ಅನುಗ್ರಹ ಇದೆ. ಆದರೆ ಭಗವದ್ಗೀತೆ 8.9 ಭಗವಂತ ಹೇಳಿದಂತೆ ಅಂತ ಎಲ್ಲ ಫಲಗಳನ್ನು ಅವನೇ ನೀಡುತ್ತಾನೆ. ಫಲಗೊರ್ಪಿನಿಯರು ಭಗವಂತನೇ. ಏಕೆಂದ್ರೆ ವೇದಾಂತಿಗಳ ಮಹಾನ್ ಕರ್ಮಕಾಂಡಿಯರ, ಮಹಾನ್ ಧಾರ್ಮಿಕ ಮುಖಂಡರ, ಮಹಾನ್ ತಪಸ್ಸುಗಳ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಲು ಯತ್ನಿಸುವ ಪ್ರತಿಯೊಬ್ಬರ ಅಧೀಶ್ವರ ಮೂಲ ನಿಯಾಮಕ ಭಗವಂತ. ಮಾತೇನಲ್ಲ ಏರು ಕರ್ಮಕಾಂಡಿನ, ವೇದಾಂತಿನ, ಧಾರ್ಮಿಕನ, ತಪಸ್ವಿನ ಪ್ರತಿಯೊಬ್ಬರೆಲ್ಲ ಅಧೀಶ್ವರ್ಯರು ಕೃಷ್ಣ. ಆದ್ರೆ ಅಂತಿಮವಾಗಿ ಅವನು ಕಪಟ ವರಿಯಾದ ಭಕ್ತರಿಗೆ ಮಾತ್ರ ಸಾಕ್ಷಾತ್ಕೊಳ್ತಾನೆ. ಏರಿ ಕಪಟ ಹೆಜ್ಜೆ ಬಣ್ಣಗ ಭಗವಂತನ ಸೇವೆಯನ್ನು ಮಾತ್ರ ಹೆಜ್ಜೆ ಮಕ್ಕಳಿಗೆ ಅನುಗ್ರಹ ತೆಕ್ಕೊಂಡಿದೆ. ಆದ್ದರಿಂದ ಶುಕಮುನಿಗಳು ಭಗವಂತನ ಭಕ್ತಿ ಸೇವೆಗೆ ವಿಶೇಷ ಒತ್ತು ಕೊಟ್ಟಿದ್ದಾರೆ. ಇದು ಭಕ್ತಿ ಸೇವೆಗೆ ಶುಕಮುನಿ ದಾದವನ ಪೇರು ಒಂದು ಹೈಯೆಸ್ಟ್, ಬಾಕಿದ ಮಾತ ಲೋವೆಸ್ಟ್. ಎಸ್ ಹರೇ ಕೃಷ್ಣ. ಏನೋ ಪ್ರಶ್ನೆ ನಕ್ಕೇನೋಲಿ ಹರೇ ಕೃಷ್ಣ ಏನೋ ಪ್ರಶ್ನೆ ಉಂಟ? ಎಸ್ ಹರೇ ಕೃಷ್ಣ ಮಾತಾಡಲ್ಲ ಬಯ್ಯ ಬಲೆ 7 ಗಂಟೆಗೆ ಯಾನು ಕ್ಲಾಸ್ ಮಂತನಲ್ಲ ನೀ ಪನ್ನ ಚೈತನ್ಯ ಚರಿತಾಮೃತ ಕ್ಲಾಸ್ ಜನ್ಮ ಗಂಟೆದ ಮುಂದೆ 7 ಎನ್ಮ ಕಾಲು ಎನ್ಮ ಇರುವ ಮಟ್ಟ ಕ್ಲಾಸ್ ಮಂತನಲ್ಲ. ಗ್ಲೋರೀಸ್ ಆಫ್ ಚಾಂಟಿಂಗ್ ಮುರಣಿ ಶನಿವಾರ ಟೀಚರ್ಸ್ ನಮಗೆ ಪ್ರೆಸೆಂಟೇಷನ್ ಬಂದಿದ್ದಾರೆ. ಇನ್ನು ಯಾನ ಇದ್ರ ಬಗ್ಗೆ ಕ್ಲಾಸ್ ಬರೋದಿಲ್ಲ. ದಯಮಂತದ್ದು ಮಾತಾಡಲ್ಲ 7 ಗಂಟೆಗೆ ಬರಲಿ. ಈ ಲಿಂಕ್ ಹತ್ತು ಎನ್ನ ಲಿಂಕ್ ಏನು ಕಾಂಡ ಎನ್ಮ ಗಂಟೆ ಭಾಗವತ ಮಂತ್ರ ಲಿಂಕ್. ಎಸ್ ಎಸ್ ಸವಿತಾ ಎಸ್ ಶೆಟ್ಟಿ ಪನ್ಲೆ. ಹರೇ ಕೃಷ್ಣ ಪ್ರಭು. ಅವು ಪಂಚಮುಖಿ ಮಹಾದೇವ್ ಪಂಡರತೆ ಅವು ಗೊತ್ತ ಪಂಚಮುಖಿ ಮಹಾದೇವ್ ಪಂಡರತೆ ಪ್ರಭು. ನಾರ್ಮಲಿ ನಮ್ಮ ತೂಪಿನ ಒಂಜಿ ಓಕೆ ಮಾತ್ರ ನಮ್ಮ ಅವು ನಾರ್ಮಲಿ ನಂಗೆ ತೋಜಾವೆ ಒಂಜಿ ಹೆಡ್ ಬನ್ನಾಗ ರುದ್ರದ್ವೀಪ ರುದ್ರದ್ವೀಪಡು ಅವಳು ಪಂಚ ಅವಳು ಪಂಚಮಹಾದೇವ ಬೈದನ ಜಾಗಿ ಉಂಟು ಪರಿಕ್ರಮ ಮಾಡು ಅವು ತಿಕ್ಕೊಂಡು ಆ ಜಾಗ. ಎಸ್ ಆ ಜಾಗ ಪೋನಾಗ ನಮ್ಮ ಅವು ಸರಿ. ಓಕೆ ಅಪ್ಪ ನಾವು ಮುಕ್ತಾಯ ಮಾಡ್ಬೇಕ. ವಂಚಕಲ್ಪತರು ವಿಷಯ ಕೃಪಾ ಸಿಂಧು ಪಾವನಿಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ.